ವಿಶ್ವನಾಥ್ ಕೋಡಿಕಲ್ ಅಂದ್ರೆ ಕೋಸ್ಟಲ್ ವುಡ್ ನಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಳು ಚಿತ್ರರಂಗದ ಬಗ್ಗೆ ಅಪಾರ ಜ್ಞಾನ ಹೊಂದಿದ ವಿಶ್ವಣ್ಣ ಇದೀಗ ಎನ್ನ ಅನ್ನೋ ಸಿನಿಮಾ ಮಾಡ್ತಾ ಇರೋದು ಎಲ್ರಿಗೆ ಗೊತ್ತೇ ಇದೆ. ಆದ್ರೆ ಈ ಚಿತ್ರದ ಬಗ್ಗೆ ನಿಮ್ಗೆ ಗೊತ್ತಿರದ ಸಂಗತಿಯನ್ನು ಇದೀಗ ನಾವು ರಿವೀಲ್ ಮಾಡ್ತಾ ಇದ್ದೇವೆ. ಗ್ಲೋರಿಯಸ್ ಆಂಜಲೋರ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ತೆರೆ ಕಾಣಲಿರುವ ಎನ್ನ ಸಿನಿಮಾಗೆ ವಿಶ್ವನಾಥ್ ಕೋಡಿಕಲ್ ಕತೆ, ಚಿತ್ರಕಥೆ, ನಿರ್ದೇಶನ ಮಾಡಿದ್ದಾರೆ. ಹಾಗೆ ಮೊಟ್ಟ ಮೊದಲ ಬಾರಿಗೆ ಕೋಸ್ಟಲ್ ವುಡ್ ನಲ್ಲಿ ಮಹಿಳೆಯೊಬ್ಬರು ಸಿನಿಮಾಗೆ ಫೋಕಸ್ ಮಾಡಿದ್ದಾರೆ. ಅರ್ಥಾತ್ ಸುಮಾರು 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸಿದ ವೈಶಾಲಿ ಉಡುಪಿಯವರು ಮೊಟ್ಟ ಮೊದಲ ಬಾರಿಗೆ ಎನ್ನ ಚಿತ್ರದ ಮೂಲಕ ಸಿನಿಮಾಟೋಗ್ರಾಫರ್ ಆಗಿ ಚಿತ್ರಕ್ಕೆ ಫೋಕಸ್ ಮಾಡಿದ್ದಾರೆ. ಪೃಥ್ವಿ ಅಂಬರ್ ಮತ್ತು ಶ್ರುತಿ ಪೂಜಾರಿ ಜೋಡಿಯ ಎನ್ನ ಚಿತ್ರದ ಬಗ್ಗೆ ತುಳುನಾಡಿನಾದ್ಯಂತ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಎನ್ನ ಚಿತ್ರದ ನಾಯಕ, ನಾಯಕಿ ಹಾಗೆ ಕಲಾವಿದರ ಆಯ್ಕೆ ಹೇಗೆ ನಡೆಯಿತು ಗೊತ್ತಾ? ಹಾಗೆ ಕತೆ, ಚಿತ್ರಕಥೆ, ಟೆಕ್ನಿಕಲ್ ಟೀಮ್ ಹೇಗೆ ರೆಡಿಯಾಯ್ತು? ಇದಕ್ಕೆ ವಿಶ್ವಣ್ಣ ತೆಗೆದುಕೊಂಡ ತಿಂಗಳುಗಳೆಷ್ಟು ಎಂದು ತಿಳಿದ್ರೆ ನೀವೊಮ್ಮೆ ಬೆಚ್ಚಿ ಬೀಳ್ತೀರಾ. ಈ ಬಗ್ಗೆಯೂ ಸಮಗ್ರವಾದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ, ಅದು ನಾಳಿನ ಸಂಚಿಕೆಯಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.